ತುಂಬ ಆತ್ಮಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇರೋದನ್ನ ನಾನು ಕಳೆದ 25 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೇನೆ. ಬಿಲ್ಲವ ಸಮುದಾಯ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಮಗೂ ಅವ್ರಿಗೂ ಏನೋ ಒಂದು ಹಳೆಯ ಸಂಬಂಧ ಇದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗ ತಾನು ಹೇಳುದು ಈ ಸಮುದಾಯದ ಒಬ್ಬ ವ್ಯಕ್ತಿ ಯಾವುದೇ ಸಮುದಾಯದವರು ಕರೆದ್ರು ಸಹ ಅವ್ರು ಹೋಗಿ ಒಂದು ಶಕ್ತಿಯನ್ನ ತುಂಬುವಂಥದ್ದು. ಮತ್ತು ಮುಂಬೈನಲ್ಲಿ ಮೇಜರ್ ಹೋಟೆಲ್ ಏನಾಗಿ ಯಾರಾದ್ರೂ ಉತ್ತಮ ಸ್ಥಾನಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದು ಬಿಲ್ಲವ ಸುಶರ್ಷನ್ ಮತ್ತು ಶ್ರೀ ಬ್ರಹ್ಮ ಶ್ರೀ ನಾರಾಯಣ ಗುರುವರ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಭಾರತ್ ಬ್ಯಾಂಕ್ನಿಂದ ನಾವೆಲ್ಲ ಬೆಳೆದಿರೋದು ಅನ್ನೋದನ್ನು ನಾನು ಸಹ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ದಿನ ಜಯ ಸುವರ್ಣಜಿ ಅವರಿಲ್ಲ, ತುಂಬಾ ನೆನಪು ಬರುತ್ತೆ ಅವ್ರ ಬಗ್ಗೆ. ಸರಳರು, ತುಂಬಾ ಸಜ್ಜನರು. ಒಂದ್ಸಾರಿ ನಾನು ಮುಂಬೈನಿಂದ ಯಾವುದೋ ಕೋರ್ಟ್ ಇಂದ ಬರ್ತಾ ಇದೆ. ಬಿಲ್ಲವ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನ ಡೆಮೊಲಿಷನ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಎಲ್ಲಾ ತರದ ಕೆಲಸಗಳು ರೆಡಿ ಆಗಿದೆ. ಅವರು ದೂರದಿಂದ ಎಲ್ಲೋ ಬಂದಿದ್ದಾರೆ. ಆ ಕನ್ಸ್ಟ್ರಕ್ಷನ್ ಆಗೋ ಜಾಗದಲ್ಲಿ ಒಂದು ಬಾಕ್ಲದ ಮೇಲೆ ಮಲಗಿದ್ದಾರೆ ಗುರುವಾರ 5:05 ಗಂಟೆಗೆ. ಯಾಕೆಂತ ಹೇಳಿದ್ರೆ ಸಾಯಂಕಾಲ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಲ್ಲಿ ಒಂದು ಪೂಜೆ ಇರುತ್ತೆ. ನಾನು ಹೋದ್ರೆ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅವ್ರನ್ನೇ ಹೋಗಿ ತಟ್ಟೆಳಿಸ್ತಾ ಇದ್ದೀನಿ, ಸಾಹೇಬರು ಬರ್ತಾರ ಅಂತ ಹೇಳಿ. ಅವರೇ ಇದು ಮಾತಾಡ್ತಾ ಇದ್ದಾರೆ. ಅಂತ ಒಂದು ಸರಳತೆ, ಒಂದು ಈ ದಿನ ಭಾರತ್ ಬ್ಯಾಂಕ್ ಏನಾದ್ರೂ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಅದು ಜೈ ಸುವರ್ಣ ಅವರ ಕೊಡುಗೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಜೈ ಸುವರ್ಣ. ಯಾಕೆಂದ್ರೆ ಅವ್ರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುವರ ಆಶೀರ್ವಾದ. ಯಾಕೆ ಅಂತ ಹೇಳಿದ್ರು ಪ್ರತಿ ಗುರುವಾರ ಎಲ್ಲಿದ್ರು ಬಂದು ಪೂಜೆಗೆ ಭಾಗವಹಿಸಿ ನಮ್ಮಂಥವ್ರಿಗೆಲ್ಲರಿಗೂ ಪ್ರಸಾದವನ್ನು ನೀಡಿ ಕಷ್ಟ ಸುಖಗಳನ್ನು ಕೇಳಿ ತಾವ್ಯಾಗೆ ಮಾಡ್ತಾ ಇದ್ದೀರಿ. ಈಗ ಹಾಸ್ಟೆಲ್ ಬಗ್ಗೆ ತಾವು ಹೇಳಿದ್ರಿ, 25 ಜನ ಗಂಡು ಮಕ್ಕಳನ್ನ ನಾವು ಅವರಿಗೆ ಒಂದು ವಿದ್ಯಾಭ್ಯಾಸ ಮತ್ತು ಉಳ್ಕೊಳ್ಳೋದಕ್ಕೆ ಪ್ರತಿಯೊಂದು ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಈಗ ಹೆಣ್ಮಕ್ಳ ಹಾಸ್ಟೆಲ್ ಅನ್ನ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸಂತೋಷದ ಸುದ್ದಿ ಸರ್. ನಿಮಗೆ ನಾನು ಧನ್ಯವಾದಗಳನ್ನ ಹೇಳಿ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಬಡ ಮಕ್ಕಳನ್ನ ಕರೆತಂದು ಅವ್ರಿಗೆ ಒಂದು ಸೇವೆಯನ್ನ ಕೊಟ್ಟು ನಾವು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೀವಲ್ಲ, ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಗುರುತಿಸಿ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರಿಗೆ ಅವರ ಕಾಲ ಮೇಲೆ ನಿಂತ್ಕೊಂಡು ಒಂದು ಭವಿಷ್ಯವನ್ನು ಹುಡ್ಕೊಳ್ಳುವಂತ ಭಾಗ್ಯ ಅವ್ರಿಗೆ ಸಿಗ್ತಾ ಇರೋದು ಇದು ದೊಡ್ಡ ಒಂದು ಸುದ್ದಿ. ಮತ್ತೆ ಬಿಲ್ಲವ ಅಸೋಸಿಯೇಷನ್ಗೂ ನನಗೆ ತುಂಬಾ ಸಂಬಂಧ ಇದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಸರ್. ದಿನ ಪರಂಪರ ನಾನು ಮುಂಬೈನಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಆಗೋದಕ್ಕಿಂತ ಮುನ್ನ ಶ್ರೀ ಜಯಸುವರ್ಣ ಅವರ ನನ್ನ ಒಂದು ಅವ್ರು ಹಿರಿಯರು, ನಾನೊಬ್ಬ ಸೇವಕ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರಿಗೆ ಒಂದು ಯಾಕೆ ಅಂತ ಹೇಳಿದ್ರೆ ಆ ರೀತಿ ಒಂದು ಆತ್ಮತೆ ಇತ್ತು. ಯಾವುದೇ ಒಂದು ಚಿಕ್ಕ ಪೂಜೆ ಆದ್ರೂ ಸಹ ನಮ್ಮ ಮನೆಗಳಲ್ಲಿ ಕರೆದ್ರೆ ಅವ್ರು ಬರ್ತಾ ಇದ್ರು. ದೊಡ್ಡ ವ್ಯಕ್ತಿ, ದೊಡ್ಡ ಭಾವನೆ. ಸಮುದಾಯ ಅವ್ರಿಗೆ ಆ ಸಮುದಾಯ ಈ ಸಮುದಾಯದವರು ಅನ್ನೋದು ಇರ್ಲಿಲ್ಲ. ಯಾರೇ ಬಂದು ಅವರ ಕಷ್ಟಕ್ಕೆ ಆಗಲಿ ಸುಖಕ್ಕಾಗ್ಲಿ ಅವರು ಕೇಳಿದಾಗ ಅವರು ಇಲ್ಲ ಅಂತಿರ್ಲಿಲ್ಲ. ಅಂತ ದೊಡ್ಡ ವ್ಯಕ್ತಿ ಅವ್ರನ್ನ ನೆನ್ಕೊಳ್ಳೋದು ನಾವು ತುಂಬಾ ಅಗತ್ಯ ಇದೆ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ತಾವು ಏನ್ ಹೇಳಿದ್ರಿ, ಸ್ಪೋರ್ಟ್ಸ್ ಬಗ್ಗೆ ಹೇಳಿದಿರಿ, ಮಕ್ಕಳ ಬಗ್ಗೆ ಖಂಡಿತ ನಮ್ಮ ಇಲಾಖೆ ಆಗಿರ್ಬೋದು, ನನ್ನ
ನಾನಾಗಿರ್ಬೋದು, ಅದಕ್ಕೆ ಖಂಡಿತ ಅದಕ್ಕೆ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ತುಂಬ ಋಣ ಇದೆ ನನಗೆ. ಬಿಲ್ಲವ ಶಿವಶೇನ್ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದನೂ ಇದೆ ನಿಮಗೆ. ಯಾಕೆಂದ್ರೆ ನಾನು ಆ ಭಾಗದಲ್ಲಿ ಹೋಗುವಾಗ ಅಲ್ಲಿ ಬಿಲ್ಲವರ ಶಿವಶೇನ್ಗೆ ಹೋಗಿ ಒಂದು ಪೂಜೆಯನ್ನ ಮಾಡಿ ಹೋಗುವಂತ ಅಭ್ಯಾಸ ನನಗಿತ್ತು. ಅವ್ರನ್ನ ನೆನ್ಕೊಳ್ಳೋದೇ ಒಂದು ದೊಡ್ಡ, ಏಕೆಂದ್ರೆ ಅವರು ಹೇಳಕ್ ಹೋದ್ರೆ ತುಂಬಾ ಸಮಯ ಬೇಕಾಗ್ತದೆ. ಹಿಂದುಳಿದ ಸಮಾಜ ಆಗಲಿ ಚಿಕ್ಕವರಾಗಲಿ ಅವರಿಗೆ ಒಂದು ಎಲ್ಲರಿಗೂ ನಾವೆಲ್ಲ ಮುಂದೆ ಅನ್ನೋದನ್ನ ತೋರಿಸ್ಕೊಟ್ಟಿರುವಂಥದ್ದು. ನಾನು ಉಡುಪಿ ಬೆಂಗಳೂರಿನಲ್ಲಿ ಇಲ್ಲೂ ಹೋಗಿ ನೋಡಿದ್ದೀನಿ ಆ ದೇವಸ್ಥಾನಗಳು, ಜನಾರ್ದನ್ ಪೂಜಾರಿಯವರು, ತಾವುಗಳು, ಸುವರ್ಣ ಅವರು ಎಲ್ಲ ಸೇರಿ ಆ ದೇವಸ್ಥಾನವನ್ನು ಮತ್ತು ನವರಾತ್ರಿ ಸಂದರ್ಭದಲ್ಲಿ ದಸರಾ, ಮೈಸೂರು ದಸರಾಗಿಂತ ಉತ್ತಮವಾದ ಅಲ್ಲಿ ದಸರಾವನ್ನು ಮಾಡೋದನ್ನು ಸಹ ನಾನು ಭಾಗವಹಿಸಿದ್ದೇನೆ. ಅದು ಕಣ್ತುಂಬಿ ನೋಡುವಂತಹ ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಇದ್ದೀರಿ. ಯಾವುದೇ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಾನು 100 ಪೂಜೆಗೆ ಭಾಗವಹಿಸಿದ್ದೇನೆ. ಈ ಸಮುದಾಯ ತಾವು ಕರೆದೊಂದು ದೊಡ್ಡ ಖುಷಿ ನನಗೆ. ನಾನು ಮುಂಬೈನಲ್ಲಿ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಈಗ ನಾನು ಕಳೆದ 35 ವರ್ಷದಿಂದ ನಾನು ಮುಂಬೈನಲ್ಲಿ, ನಾನು ಸಹ ತುಂಬಾ ಬಡಸ್ತನದಿಂದ ಮುಂಬೈ ನಗರಕ್ಕೆ ಹೋದು ಆ ಶ್ರಮಜೀವಿಯಾಗಿ ಭಗವಂತನ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುವರ ಆಶೀರ್ವಾದ, ಅಲ್ಲಿ ಉದ್ಯಮಿ ಆದೆ, ಅಲ್ಲಿ ಸಮಾಜದ ಸೇವಕನಾದೆ. ಕೊನೆಗೆ ನನ್ನ ತಂದೆ ತಾಯಿ ಅಲ್ಲಿ ತೀರೋದು. ನಾನು ಬಾಡಿ ತರೋದಕ್ಕೂ ಬಿಟ್ಟಿಲ್ಲ ಗುರುಗಳಲ್ಲಿ. ಅಷ್ಟೊಂದು ಪ್ರೀತಿಯಲ್ಲಿ ಜನ, ತುಳು ಕನ್ನಡಿಗರು ನಾವೆಲ್ಲ ಒಗ್ಗಟ್ಟಾಗಿದ್ದು, ನನ್ನ ತಾಯಿ ಬಾಡಿನೂ ತರಕ್ ಬಿಡ್ಲಿಲ್ಲ. ನಾನು ಚಾರ್ಟರ್ಡ್ ಫ್ಲೈಟ್ ಮಾಡಿದೆ, ನಾವೇ ನಿಲ್ವಾ ಅನ್ನೋ ಭಾವನೆ ನಮ್ಮ ಸುವರ್ಣ ಸಾಹೇಬರು ಎಲ್ಲ ಸೇರಿ. ಆ ತಾಯಿ ಯಾವಾಗ ಕೈ ಹಿಡಿದು ಹುಟ್ಟೂರನ್ನ ಮರೆಬೇಡ ಅನ್ನೋದಕ್ಕೆ ನಾನು ತಂದೆ ತಾಯಿಗಳ ಹೆಸರಲ್ಲಿ ಒಂದು ಟ್ರಸ್ಟ್ ಅನ್ನ ಮಾಡಿ ಪುನಃ ಇಲ್ಲಿ KR ಪೇಟೆ ತಾಲೂಕಿಗೆ ಸೇವಕನಾಗಿ ಬಂದಂತವನು. ಅಲ್ಲಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು, ಇವರು ಎಂಜು ಲೋಟ ತೊಳೆಯೋರು ಇಲ್ಲಿ ಬಂದು ರಾಜಕಾರಣಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಶಬ್ದವನ್ನ 100 ಜನರ ಹತ್ರ ಕೇಳಿಬತ್ತು. ಎಂಜು ಲೋಟ ತೊಳೆಯೋದು ನಮ್ಮ ಧರ್ಮ, ತಾವು ಇದಾಗಿದೆ. ಯಾಕೆಂದ್ರೆ ಎಂಜು ಲೋಟ, ಎಂಜಲು ಇವೆಲ್ಲ ಯಾಕೆ ಅಂತ ಹೇಳಿದ್ರೆ ಸೇವನೆ ಮಾಡೋದು. ನಾವು ಹಣ ಸಂಪಾದನೆ ಮಾಡೋದಕ್ಕೆ ಸೇವೆನೆ ಮಾಡೋದು ತಪ್ಪಿಲ್ಲ. ಆವಾಗ ನಮ್ಮವರೆಲ್ಲ ನಾನು ರಾಜಕಾರಣಕ್ಕೆ ಬರಬೇಕಾಗಿತ್ತು. ಇದೇ ಬಿಲ್ಲವ ಅಸೋಸಿಯೇಷನ್ ಹೋಗಿ ಒಂದು ಪೂಜೆಯನ್ನ ನಾನು ಗುರುವಾರ ಒಂದು ಪೂಜೆಗೆ ಕೇಳ್ಕೊಂಡೆ. ನಮ್ಮ ಸುವರ್ಣ ಸಾಹೇಬರಿಗೆ ನಾನು ಗುರುವಾರ ಒಂದು ಪೂಜೆ ಮಾಡಿಸೋದಕ್ಕೆ ಅವಕಾಶ ನೀವು ಖಂಡಿತ ಮಾಡ್ಬೋದು ಅಂತ ಹೇಳಿ ಪೂಜೆಯನ್ನ ಮಾಡಿಸಿದಾಗ ಆ ಶಕ್ತಿನೂ ನನಗೆ 3ನೇ ಸಾರಿ ಶಾಸಕನಾಗಿ ಸಚಿವನಾಗುವಂತ ಒಂದು ಭಾಗ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಇದೆ. ನಾನು ನಿಮ್ಮವನಾಗಿ ಯಾವುದೇ ಚಿಕ್ಕ ಪುಟ್ಟ ಕಾರ್ಯಕ್ರಮ ಆಗಲಿ, ಸೇವೆ ಆಗಲಿ, ಪ್ರತಿಯೊಂದಕ್ಕೂ ನನ್ನನ್ನು ತಾವು ಉಪಯೋಗಿಸ್ಕೋಬಹುದು ಅಂತ ಹೇಳಿ ನಾನು ಹೇಳಿ ಕಳಿಸ್ತಾ ಖಂಡಿತ ತುಂಬಾ ಸಂತೋಷ ಆಗ್ತದೆ ತಮ್ಮೆಲ್ಲರನ್ನು ನೋಡಿ. ಏಕೆಂದ್ರೆ ನಾನು ಬಾಂಬೆನಲ್ಲಿ ಬಿಲ್ಲವ ಅಸೋಸಿಯೇಷನ್ ಯಾವುದೇ ಕಾರ್ಯಕ್ರಮ ಆದ್ರೂ ಮಿಸ್ ಆಗ್ತಿರ್ಲಿಲ್ಲ ಸರ್. ಕರೆದೇನೆ ಅಂದ್ರೂ ಹೋಗ್ಬಿಡ್ತಾ ಇದ್ದೆ ನಾನು. ಒಂದೊಂದ್ಸಾರಿ ಮಿಸ್ ಆಗ್ತಿದ್ದು, ಕಾರ್ಡ್ ಕೊಡೋದು ಅದು ಇದು ಅಂತ. ಆದ್ರೆ ನಾನು ಕಲಿಯೋದು ಮುಖ್ಯ ಅಲ್ಲ, ಇದು ನಮ್ಮದೇ ಸಂಸ್ಥೆ, ನಮ್ಮದೇ ಒಂದು ಕಾರ್ಯಕ್ರಮ ಅನ್ನೋ ಭಾವನೆಯನ್ನ ನಾನು ಅಲ್ಲಿ ಇಟ್ಕೊಂಡಿದ್ದೆ. ನನಗೆಲ್ಲರೂ ಅದೇ ರೀತಿ ಪ್ರೀತಿಸಿದ್ದಾರೆ. ಇಲ್ಲೂ ಸಹ ನೀವು ಇವತ್ತು ಕರೆದು ನನಗೆ ಈ ಕಾರ್ಯಕ್ರಮಕ್ಕೆ ಬ್ರಹ್ಮಶ್ರೀಗಳ ಜಯಂತಿ ಉತ್ಸವಕ್ಕೆ ನಮ್ಮನ್ನ ಕರೆದೇ ಭಾಗವಹಿಸೋದಕ್ಕೆ, ಪೂಜೆಯನ್ನ ಸಲ್ಲಿಸೋದಕ್ಕೆ ನಾನು ಮತ್ತೆ ತಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ದಯವಿಟ್ಟು ಒಂದು KR ಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಗುರುಗಳೇ, ಅದಕ್ಕಾಗಿ ತಮ್ಮನ್ನ ಪರ್ಮಿಷನ್, ಯಾವುದೇ ಒಂದು ಚಿಕ್ಕ ದೊಡ್ಡ ಕಾರ್ಯಕ್ರಮ ಅಲ್ಲ, ನೀವು ಯಾವಾಗಲೂ ಕರೆದು ಯಾವ್ದಾದ್ರು ಸೇವೆಗೆ ನಮ್ಮನ್ನ ಕರೆದು ನಾನು ಖಂಡಿತ ನಾನು ಗುರುಗಳ ನಾನು ಒಬ್ಬ ಭಕ್ತನಾಗಿ ತಮ್ಮ ಜೊತೆ ಕೆಲಸ ಮಾಡುವಂತ ಭಾಗ್ಯ ಕೊಡ್ಲಿ ಅಂತ ನಮ್ಮೆಲ್ಲರಿಗೂ
ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.